ओम आना भद्रकृतावो यन्त्रविश्वरदब्धासो अपरीता समुद्रिताः ನೀವಿಲ್ಲಿ ನಿಂತುಕೊಳ್ಳಿ. ಕೈ ಹಿಡಿದು ಅವನ ಕೈ ಹಿಡ್ಕೊಳ್ಳಿ. ತಬಾ ನಿಲ್ಲಬೇಕು. ಇದೊಂದು ದೇಶಾಚಾರದ ವಿಚಾರ ಆಯ್ತಾ, ನಿಮಗೂ ಹೇಳ್ತಾ ಇರೋದು. ವಿಷಯ ಏನು ಅಂತಂದ್ರೆ, ಇದು ನಿಜವಾದಂತಹ ಸಂಸ್ಕಾರ ಹೇಗೆ ಅಂತಂದ್ರೆ, ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಬೇಕು. ಗುರುಕುಲದಲ್ಲಿ ಅಧ್ಯಯನ ಮಾಡಿ ಅವನದ್ದು ಅಧ್ಯಯನ ಆದ ಮೇಲೆ ಮಾಡಿದಂತಹ ಅಧ್ಯಯನದ ಪರೀಕ್ಷೆಗಾಗಿ ಎಲ್ಲೆಲ್ಲಿ ವಿದ್ಯಾಕಾಶಿಗಳಿದೆಯೋ ಆ ವಿದ್ಯಾಕಾಶಿಗಳಿಗೆಲ್ಲ ಹೋಗಬೇಕು. ಭಾರತದಲ್ಲಿದ್ದಂತಹ ವಿದ್ಯಾಕಾಶಿಗಳು, ಒಂದು ಕಾಶಿ ವಾರಣಾಸಿ ಅಂತ ಏನು ಹೇಳ್ತೇವೆ, ಅದು ಕಂಚಿ, ದ್ವಾರಕ ಮತ್ತು ನಮ್ಮ ಶೃಂಗೇರಿ, ಇಲ್ಲೆಲ್ಲ ಹೋಗಿ ತನ್ನ ವಿದ್ಯೆಯನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಜೊತೆಗೆ ಎಲ್ಲೆಲ್ಲಿ ವಿದ್ವಾಂಸರಿರ್ತಾರೆ ಆ ವಿದ್ವಾಂಸರಲ್ಲಿ ಹೋಗಿ ತಾನು ಕಲಿತಂತಹ ವಿದ್ಯೆಯ ಬಗ್ಗೆ ವಿಷಯ ತಿಳಿಸಿ ಅಲ್ಲಿದ್ದಂತಹ ವಿದ್ಯೆಯನ್ನು ಕಲಿತು ತಾನು ದೇಶ ಸುತ್ತಿ ವಿಶೇಷವಾದಂತಹ ವಿದ್ಯೆಯನ್ನು ಅಧ್ಯಯನ ಮಾಡುವುದು ಅಂತಿದೆ. ಸಮಾವರ್ತನ ಸಂಸ್ಕಾರದ ಅದೇ. ಅದಾದ ಮೇಲೆ ಅವರನ್ನು ಗುರುಕುಲದಿಂದ ಹೊರಗೆ ಬಿಡ್ತಾರೆ. ಹೊರಗೆ ಬಿಟ್ಟ ಕೂಡಲೇ ವಿದ್ಯಾ ಪರೀಕ್ಷೆಗಾಗಿ ವಿದ್ಯಾಕಾಶಿಗಳನ್ನು ಸುತ್ತಬೇಕು ಅಂತ. ಅಂತಹ ಸಮಯದಲ್ಲಿ ಈ ಎಲ್ಲ ವಿದ್ವಾಂಸರು ಕೂಡ ನಮ್ಮ ಮಗಳಿಗೆ ಉತ್ತಮನಾದಂತಹ ಯೋಗ್ಯನಾದಂತಹ ವರನನ್ನು ಅವರು ಕಾಯ್ತಾ ಇರ್ತಾರೆ. ಅಂತಹ ಸಂದರ್ಭಕ್ಕೆ ಹೀಗೆ ಬರುವಂತಹ ಅವರನ್ನ ಪರೀಕ್ಷೆ ಮಾಡಿ, ಇವನು ನಮಗೆ ಯೋಗ್ಯವರನ, ನಮ್ಮ ಮಗಳಿಗೆ ಇವನು ಯೋಗ್ಯ ವರನಾಗಿರ್ತಾನ, ಮುಂದಿನ ಜೀವನ ಹೇಗಿರ್ತದೆ, ಹೀಗೆಲ್ಲ ಚಿಂತನೆ ಮಾಡಿದಂತಹ ವಧುವಿನ ತಂದೆ ಅವರನ್ನ ಪರೀಕ್ಷೆ ಮಾಡಿ ವಿಷಯವನ್ನ ತಿಳಿಸ್ತಾರೆ. ಆಗ ಅವರಿಬ್ಬರು, ಯಾರು ವಧು ಮತ್ತು ವರರು ಇಬ್ಬರೂ ಕೂಡ ಪರಸ್ಪರ ಮಾತಾಡಿ ಗುಣ, ಕರ್ಮ, ಸ್ವಭಾವ ಸಮಾನವಾಗಿದ್ರೆ ನಾವು ವಿವಾಹವನ್ನು ಮಾಡಿಕೊಳ್ತೇವೆ ಅಂತ ಹೇಳಿ ಚಿಂತನೆ ಮಾಡಿ, ಆನಂತರ ಅವರಿಬ್ಬರ ಮನೆಗಳನ್ನು ಯೋಚನೆ ಮಾಡಿ ಆನಂತರ ವಿವಾಹ ಪ್ರಕ್ರಿಯೆ ಆರಂಭ ಆಗುವುದು. ಇದು ಈಗ ಏನಾಗಿದೆ ಅಂದರೆ, ಸಮಾವರ್ತನ ದಿವಸ ಕಾಶಿ ಪೋಡು ಉಂಟೋಡು ಅಂತ ಮಾಡಿ ಹೀಗೆಲ್ಲ ಮಾಡುವುದು ಆಗಿದೆ. ಇದಕ್ಕೂ ನಮ್ಮ ಶಾಸ್ತ್ರಕ್ಕೂ ಸಂಬಂಧ ಇಲ್ಲ. ಆದರೆ ಈಗ ನೀವು ಆ ಸ್ಥಾನದಲ್ಲಿ ನಿಂತು, ಅಂದರೆ ಮಾವನ ಸ್ಥಾನದಲ್ಲಿ ನಿಂತು ಅವರಿಗೆ ವಿದ್ಯಾಭ್ಯಾಸ ಮುಂದೂ ಕೂಡ ಮಾಡಬಹುದು. ಗೃಹಸ್ಥಾಶ್ರಮ ಧರ್ಮವನ್ನ ನೀವು ಸ್ವೀಕಾರ ಮಾಡಬೇಕು. ಕಾರಣ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದೆ. ಹಾಗಾಗಿ ಧನ್ಯವಾದಂತಹ ಗೃಹಸ್ಥಾಶ್ರಮವನ್ನ ನೀವು ಸ್ವೀಕಾರ ಮಾಡಿ. ಯಾಕೆ ಅಂತಂದ್ರೆ, ಉಳಿದ ಬ್ರಹ್ಮಚರ್ಯ ವಾನಪ್ರಸ್ಥ, ಸನ್ಯಾಸ, ಈ ಮೂರೂ ಆಶ್ರಮಗಳಿಗೆ ಆಧಾರಭೂತವಾದದ್ದು ಗೃಹಸ್ಥಾಶ್ರಮ. ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಹೇಳಿದೆ. ಹಾಗಾಗಿ ನೀವು ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡಬೇಕು, ಮುಂದಿನ ವಿವಾಹಕ್ಕೆ ಅನುವಾಗಬೇಕು ಅಂತ ಅವರಲ್ಲಿ ನೀವು ಹೇಳುವ ಮಾತನ್ನು ಹೇಳ್ತಿದ್ದೇನೆ. ಹಾಗೆ ಆಗಬೇಕು ಅಂತ ಅವರಲ್ಲಿ ಹೇಳಬೇಕು. ಆಯ್ತಾ? ಹೇಳಿದ್ರೆ ಕೇಳಿತಾ? ದಂಡ ಸೃಜ್ಯ ಸಂಭಾಷಣೆ ಇದು ದಂಡ ತೆಕ್ಕೊಳ್ಳಿ, ಅದನ್ನು ಇಲ್ಲಿ ಊರಿ ಬಿಡಿ. ಹೊರಗಿಸಿಡ್ಲಿ ಛತ್ರಂ ವಿಸರ್ಜ, ಛತ್ರ ಯೂಸ್ ಮಾಡಿ. ಮತ್ತೆ ಇದು ಮಾವಿನ ಹಣ್ಣು ಉಂಟಲ್ಲ, ಕಣ್ಣಕಾಯಿ, ಕಾಯಿ, ಅದು ಒಂದು 4-5 ಪೀಸ್ ಮಾಡಿ ಪುರೋಹಿತರುಗಳಿಗೆ ಕೊಡಿ. ಆಚೆ ಇದಂತೆ ಸುಮಾರು ಆಯ್ತು. ಎಲ್ಲಿದ್ದಾರೆ? 2-3 ಇದ್ದಾರೆ. ಜೋಳಿಗೆ ಅಲ್ಲಿ ಶಶಿಯಣ್ಣ ಇದ್ದಾರೆ. ನೆಕ್ಸ್ಟ್ ಅಲ್ಲಿ ಕೆಳಗೆ ಕೈಯಲ್ಲಿ ಇಟ್ಕೋ. ಅಷ್ಟು ಒಟ್ಟಿಗೆ ಅದೆಲ್ಲಿದೆ?
ನೋಡ ಅದನ್ನು ತೆಗೆದು ಇದರಲ್ಲಿ ಈಗದಲ್ಲಿ ತೆಗಿಲಿಕ್ಕಿಲ್ಲ, ಮಾತಾಡದಿರ್ಲಿ. ಏಕೆ ಇದನ್ನು ಮಾಡಿ